ಬೆಳ್ತಂಗಡಿಯ ಹೃದಯ ಭಾಗದಲ್ಲಿರುವ ಕಟ್ಟಡವೊಂದಕ್ಕೆ ಬ್ಯಾಂಕ್ ಅಧಿಕಾರಿಗಳು ಬಂದು ಏಕಾಏಕಿ ಅಂಗಡಿ ತೆರವು ಮಾಡುವಂತೆ ಬಾಡಿಗೆದಾರರಿಗೆ ನೋಟಿಸ್ ಜಾರಿಗೊಳಿಸಿದ ಘಟನೆ ನಡೆದಿದೆ. ಇದರಿಂದ ಕಟ್ಟಡದ ಮಾಲೀಕರು ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದು ಬಾಡಿಗೆದಾರರು ನಿಟ್ಟುಸಿರು ಬಿಡುವಂತೆ ಆಗಿದೆ. ನಗರದ ವಿಘ್ನೇಶ್ ಶೆಟ್ಟಿ ಕಟ್ಟಡದಲ್ಲಿ ಸುಮಾರು 30 ಅಂಗಡಿ ಬಾಡಿಗೆಗೆ ಪಡೆದಿದ್ದು, ಕಟ್ಟಡದ ಮಾಲೀಕರು ಸಾಲ ಮರುಪಾವತಿ ಮಾಡುತ್ತಿಲ್ಲ ಅನ್ನುವ ಕಾರಣಕ್ಕೆ ಕಟ್ಟಡ ವಶಪಡಿಸಿಕೊಳ್ಳಲು ಮುಂದಾಗಿದ್ರು. ನೋಡಿ, ಇವತ್ತೀಗ ಈ ಬಿಲ್ಡಿಂಗ್ ಸ್ವಾಧೀನತೆ ಕೊಡೋ ಪ್ರಕ್ರಿಯೆಗೆ ಇವತ್ತು DRT ಅವರು ಸ್ಟೇ ಕೊಟ್ಟಿದ್ದಾರೆ. ಇನ್ನು 1 ತಿಂಗಳ ಕಾಲ ಸ್ಟೇ ಕೊಟ್ಟ ಕಾರಣ ಇವತ್ತಿನ ಈ ಏನು ಅವರ ಪೊಸಿಷನ್ ತಗೊಳ್ಳೋ ಒಂದು ಪ್ರಕ್ರಿಯೆಯನ್ನು ಸ್ಥಗಿತ ಮಾಡಬೇಕು ಅಂತ ಹೇಳಿ ಅವ್ರಿಗೆ ನಾವು ಸೂಚಿಸಿದ್ದೀವಿ ಈಗಾಗಲೇ. ಮತ್ತು ಇನ್ನು 1 ತಿಂಗಳ ಕಾಲದವರೆಗೆ ನಮಗೆ ಅವಕಾಶ ಇರೋದ್ರಿಂದ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಎಲ್ಲ ಬಾಡಿಗೆದಾರರಿಗೂ ನಾವು ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅವರೊಟ್ಟಿಗೆ ಸಹಕಾರ ಕೊಡ್ತೇವೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತಾ ಇದ್ದೇನೆ. ಕಟ್ಟಡದ ಮಾಲೀಕರಿಗೆ ಯಾವುದೇ ನೋಟಿಸ್ ನೀಡದೆ ಕಟ್ಟಡ ಸೀಸ್ ಮಾಡಲು ಬಂದಿದ್ದಾರೆ ಎಂದು ಆರೋಪಿಸಲಾಗಿದೆ. ಸತ್ಯ ಮತ್ತು ಧರ್ಮ ಈ ಎರಡು ವಿಷಯಕ್ಕೆ ಎಲ್ಲ ಕಡೆ ಹೋದರೂ ಜಯ ಸಿಗ್ತದೆ ಅಂಥೇಳಿ ಇವತ್ತಿನ ನಮ್ಮ ಈ ಪ್ರಕರಣದಲ್ಲಿ ಗೊತ್ತಾಯಿತು. ಯಾಕಂದರೆ ಸುಮಾರು 30 ಬಾಡಿಗೆದಾರರನ್ನು 4 ದಿವಸದ ಮುಂಚೆ ನೋಟಿಸ್ ಕೊಟ್ಟು ನೀವು ಹೊರಗೆ ಹೋಗಬೇಕು ಅಂತ ಹೇಳುವಾಗ ಯಾರೂ ಧೈರ್ಯ ಕಳ್ಕೊಳ್ಳಿಲ್ಲ, ನ್ಯಾಯಾಲಯದ ಮೇಲೆ ವಿಶ್ವಾಸ ಇಟ್ಟಿದ್ದರು. ಆ ಪ್ರಕಾರ ನ್ಯಾಯಾಲಯಕ್ಕೆ ನಮ್ಮ ಮನವಿಯನ್ನು ಮಾಡಿದ್ದೆವು. ಮಂಗಳೂರು ಕೋರ್ಟಲ್ಲಿ ನಿನ್ನೆ ಒಂದು ರೀತಿಯ ಒಳ್ಳೆಯ ಆದೇಶ ಸಿಕ್ಕಿತ್ತು. ಆದರೆ ಇವತ್ತು ಬೆಂಗಳೂರಿನ DRT ಕೋರ್ಟಲ್ಲಿ ಈ ಬ್ಯಾಂಕಿಗೆ ಹ್ಯಾಂಡ್ ಓವರ್ ಆಗುವ ಪ್ರೋಸೆಸ್ ಇದನ್ನು ಕಂಪ್ಲೀಟಾಗಿ 1 ತಿಂಗಳ ಮಟ್ಟಿಗೆ ಸ್ಟೇ ಆರ್ಡರ್ ಮೂಲಕ ಆದೇಶ ಮಾಡಿದ್ದಾರೆ. ಹಾಗೆ ಈ ಕಟ್ಟಡವನ್ನು ಬ್ಯಾಂಕಿಗೆ ಹ್ಯಾಂಡ್ ಓವರ್ ಮಾಡುವ ವಿಷಯ ಇನ್ನು 1 ತಿಂಗಳ ಮಟ್ಟಿಗೆ ಯಾವುದೇ ಪ್ರೋಸೆಸ್ ಇರುವುದಿಲ್ಲ. ಇದರೊಳಗೆ ನಮ್ಮ ಬಾಡಿಗೆದಾರರಿಗಾಗಲಿ ಅಥವಾ ಕಟ್ಟಡದ ಮಾಲೀಕನಿಗಾಗಲಿ ಬೇರೆ ರೀತಿಯ ಒಳ್ಳೆಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವ ಅವಕಾಶ ನಮಗೆ ನ್ಯಾಯಾಲಯ ಕೊಟ್ಟಿದೆ. ಹಾಗೂ ಈ ಪ್ರಕ್ರಿಯೆಯಲ್ಲಿ ಇವತ್ತಿನ ಒಂದು ಟೆನ್ಷನ್ ಇರುವಂಥ ಪ್ರಕ್ರಿಯೆಯಲ್ಲಿ ನಮ್ಮ ವಿಘ್ನೇಶ್ ಶೆಟ್ಟಿಯ ಬಾಡಿಗೆದಾರರು, ಅವರ ಸ್ನೇಹಿತರು, ಅವರ ಸಂಬಂಧಿಕರು ಹಾಗೂ ಇಲ್ಲಿರುವ ಎಲ್ಲ ನಮ್ಮ ಸ್ನೇಹಿತರು, ಈ ಕಟ್ಟಡ ಅಂದರೆ ಸುಮಾರು ದಿವಸಕ್ಕೆ 1 ರಿಂದ 2 ಸಾವಿರ ಜನ ಬಂದು ವ್ಯವಹಾರ ಮಾಡಿ ಹೋಗಿರುವಂಥ ಕಟ್ಟಡ. ಕೋರ್ಟ್ ತೀರ್ಮಾನಗಳು ಜನಪರವಾಗಿರ್ತದೆ. ಜನರಿಗೆ ನ್ಯಾಯ ಕೊಡೋದಷ್ಟೇ ನ್ಯಾಯಾಲಯದ ಉದ್ದೇಶ ಕೂಡ ಆಗಿದೆ. ಈ ರೀತಿಯಲ್ಲಿ ಬಾಡಿಗೆದಾರರಿಗೆ ಆಗುವಂಥ ಸಮಸ್ಯೆಗಳನ್ನು ನಾವು ನ್ಯಾಯಾಲಯಕ್ಕೆ ಮನವರಿಕೆ ಮಾಡುವುದಷ್ಟೇ ಮುಖ್ಯವಾಗಿರುವುದಿಲ್ಲ. ಈಗಾಗಲೇ ಹೈಕೋರ್ಟ್ ಇದಕ್ಕೆ 1 ತಿಂಗಳ ಮಟ್ಟಿಗೆ ಸ್ಟೇ ಕೊಟ್ಟಿರುವುದು ನ್ಯಾಯಾಲಯ ಯಾವತ್ತೂ ಕೂಡ ಜನಪರವಾಗಿ ಜನರ ರಕ್ಷಣೆಗಾಗಿ ಇರುವುದು ಅಂತ ಹೇಳೋದು ಸಾಬೀತು ಮಾಡಿದೆ. ಅದರಿಂದ ಇಲ್ಲಿರುವ ವಿಘ್ನೇಶ್ ಬಾಡಿಗೆದಾರರಿಗೆಲ್ಲರಿಗೂ ಕೂಡ ಒಂದು ತಿಂಗಳು ರಿಲ್ಯಾಕ್ಸ್ ಸಿಕ್ಕಿದೆ. ಇದರ ನಡುವೆ ಇಲ್ಲಿ ಬಾಡಿಗೆದಾರರಿಗೆ ಯಾವ ರೀತಿಯಲ್ಲಿ ಅದು ಆತಂಕ ಬರ್ತದೆ, ಅದು ಯಾವ ರೀತಿ ತೊಂದರೆ ಆಗ್ತದೆ, ಅವರ ರಕ್ಷಣೆ ಯಾವ ರೀತಿ ಮಾಡೋದು ಅಂತ ಹೇಳುವಂಥದ್ದು ಕೂಡ ನ್ಯಾಯಾಲಯ ಇನ್ನೂ ತೀರ್ಮಾನ ಕೈಗೊಳ್ಳಬೇಕು. ಖಂಡಿತ ನ್ಯಾಯಾಲಯ ಬಾಡಿಗೆದಾರ ಪರವಾಗಿ ತಗೊಳ್ತದೆ. ಸಂಘಟನೆಗಳ ಪರವಾಗಿ ನಾನು ಈ ರೀತಿಯಲ್ಲಿ ಎಲ್ಲ ಬಾಡಿಗೆದಾರರಿಗೆ ಬೆಂಬಲ ಕೊಟ್ಟು ಈ ಮಾತನ್ನು ಹೇಳ್ತಾ ಇದ್ದೇನೆ.